ಆ ಪುಂಜಿತನ ಪ್ರತಿಷ್ಠಾ ಮುಹೂರ್ತಮಲ್ಪಾದೆ ಮಾದರಿಗಳ ದೇವರ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸೌಭಾಗ್ಯನ ನಿಗ್ರಹವಂತದೆ ಈ ಕ್ಷೇತ್ರನ ಉತ್ತರೋತ್ತರವಾದ ಅಭಿವೃದ್ಧಿವಂತದ ಕ್ಷೇತ್ರನ ಬೆಳಗಾದೆ ಸರ್ವರೆಗಳ ಸನ್ಮಂಗಲನ ಪ್ರಾರ್ಥನೆ ಮಲ್ಪಾದೆ ಏರೇರೆ ಅಗ್ಲಗ್ಲ ಕಷ್ಟ ಕಾರ್ಪಣ್ಯ ಬಂದು ಕೈ ಮುಗಿಬೇರ ಅಗ್ಲ ಕಷ್ಟ ಕಾರ್ಪಣ್ಯನ ಮಾತ ಕ್ಷೇತ್ರದಲ್ಲಿ ಯಾರ ದೈವ ದೇವತೆಗಳ ಪರಿಹಾರ ಮಲ್ಪಾದ ಕೊಡದು ಮಾದರಿಗಳ ಇಷ್ಟಾರ್ಥನ ಪ್ರಾರ್ಥನೆ ಮಲ್ಪಾದೆ ಈ ಕ್ಷೇತ್ರ ಬಂತದ ದೇವರ ಪ್ರಾರ್ಥನೆ ಮಂತ್ರಣೆಗೆ ದೇವರ ಮನೆ ಎಡ್ಡೆ ಮಾಡ್ತಾರೆ ಈಗಲಿನ ಅಭಿವೃದ್ಧಿವಂತದ ಬೆಳಗಾದ ಕೊರಿಯರ ಮನ್ಪಂಚಿತನ ಕೀರ್ತಿನ ಅನುಗ್ರಹ ಮಂತದೆ ಈ ಕ್ಷೇತ್ರವನ್ನು ಸರ್ವತೋಮುಖವಾದ ಉದ್ಧಾರವಂತದ ಬೆಳಗಾದೆ ಸರ್ವ ಸನ್ಮಂಗಲನ ದೇವರೇ ಸರ್ವ ಭಗವದ್ಭಕ್ತರಿಗೆ ಅನುಗ್ರಹ ಮಲ್ಪಾಡೆ ಆ ಪ್ರತಿಷ್ಠಾ ಮಹೋತ್ಸವನೇ ಸಾಂಗವಾದ ನಿರ್ವಿಘ್ನಪೂರ್ವಕವಾದ ಸುಮುಹೂರ್ತದ ಸುಲಗ್ನದ ದೇವರ ನೆರವೇರಿಸಾದುಕೊಳ್ಳಲು ಬಂದಿದೆ ನಮ್ಮೊಂದು ಬಂದಿನ ಗ್ರಾಮಾಧಿಪತಿ ಆಜತನ ಸ್ವಾಮಿ ಸೋಮನಾಥ ದೇವರಲ್ಲ ಕೊಂಡಾಡದ ಮೂವರು ಸತ್ಯಗಳಲ್ಲ ಈ ಕ್ಷೇತ್ರದಲ್ಲಿಯಾದ ದೈವ ದೇವರಲ್ಲ ಈ ಕ್ಷೇತ್ರಾಧಿಪತಿ ಆಜತನ ಸತ್ಯನಾರಾಯಣ ದೇವರಲ್ಲ ನಾಗದೇವರಲ್ಲ ಆರಾಧನಾ ಪಂಚತನ ಲಕ್ಷ್ಮೀಶ್ವರನ ಸನ್ನಿಧಾನಗಳು ಭಕ್ತಿಪೂರ್ವಕವಾದ ಅನಂತ ಮಹಿಮಾ ಸತ್ಯನಾರಾಯಣ
ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಸತ್ಯನಾರಾಯಣ ಸ್ವಾಮಿ ನಾಗದೇವತಾದಿತ ರಕ್ತೇಶ್ವರಿ ದೇವ ಪ್ರತಿಷ್ಠಾಪನ ಮುಹೂರ್ತಂ ಸಮುಹೂರ್ತಮಸ್ತು ತದೇವ ಪಂಚಾಂಗ ಪದಂ ತದೇವ ತದೇವ ಜ್ಯೇಷ್ಠಾಂಗ ಪದಂ ತದೇವ ತದೇವ ಸಪ್ತಾಂಗ ಪದಂ ತದೇವ ಲಕ್ಷ್ಮೀಪದೇ ಮಂಗಲಪಾತನೋಸೋ ಮಿಥುನರಕ್ತಸ್ಯೇಷ್ಟಾಂಶಕೆ ಕರಿಷ್ಯಮಾಣ ಸತ್ಯನಾರಾಯಣ ಸ್ವಾಮಿ ನಾಗದೇವತಾದಿತ ರಕ್ತೇಶ್ವರಿ ದೇವ ಪ್ರತಿಷ್ಠಾಪನ ಮುಹೂರ್ತಂ ಸಮುಹೂರ್ತಮಸ್ತು ಭವಂತೋ ಪ್ರಬಂಧೋ प्रतिष्ठापन मुहूर्तं सुमुहूर्तमस्तु रविश जगदुम्याश्चक्रवन्द्यश्च शुक्रो दिनकरस्तलाभो केतवः क्षेत्रमालाः कमलज हरिरुद्रः पार्वती विघ्नराजः सकलमङ्गले मङ्गलं दिशन्तु रक्तस्येष्टांशके करिष्यमाण सत्यनारायण स्वामी नागदेवता रक्तेश्वरी देव प्रतिष्ठापन मुहूर्तं सुमुहूर्तमस्ति भवन्तो प्रबन्धो मुहूर्तमस्तु प्रतिष्ठा महोत्सव कलशाभिषेक आ सुमुहूर्तದಲ್ಲಿ ನೆರವೇರಿಸುವ ಕುರಿತು ಗುರು ಹಿರಿಯರ ದೈವದೇವರ ಪುರಾಣಾಶೀರ್ವಾದಗಳು ಆ ಪುನಃ ಪ್ರತಿಷ್ಠಾ ಮಹೋತ್ಸವವನ್ನು ಮುಹೂರ್ತ ಮಲ್ಪಾದ ಕುರಿತು ನಮ್ಮೊಂದು ಬಂದಿನ ದೈವದೇವರ ಪುರಾಣ ಸಂಕ್ರಾಂತಿ ಮಲ್ಪಾದ ಕುರಿತು ಈ ಕ್ಷೇತ್ರ ಉತ್ತರೋತ್ತರವಾದ ಅಭಿವೃದ್ಧಿ ಮತ್ತು ಬೆಳಗಾಲ ಕುರಿತು ಕೀರ್ತಿನೆ ಆ ದೇವರ ಅನುಗ್ರಹಿಸಿಕೊಂಡು ಆ ವಿಚಿತ್ರ ಪ್ರತಿಷ್ಠಾ ಮಹೋತ್ಸವ ಕಲಶಾಭಿಷೇಕವನ್ನು ನಿರ್ವಿಘ್ನಪೂರ್ವಕವಾದ ಪುರುಷ ದೇವರ ನೆರವೇರಿಸಿಕೊಳ್ಳುತ್ತದೆ ಸರ್ವೆಲ್ಲ ವೃತ್ತಿಪೂರ್ವಕವಾದ ಕೈ ಮುಗಿದ ಪೂಜಿತನ ಪ್ರಾರ್ಥನೆ ಶ್ರೀಲಕ್ಷ್ಮೀಯಂತ್ರಾಲಯವಾದವರೊಂದಿಗೆ ಗೋವಿಂದ ಗೋವಿಂದ
इदकं सर्पेभ्यः हविरस्तु प्रज्ञां विद्यां बुद्धिं श्रियं बलम् आयुष्यं
బ్రహ్మాండ పాలన ఆశ్రిత వత్సల నారాయణ సత్యనారాయణ.
तन्नाय विद्महे कन्याकुमारिकाय धीमहि तन्नो पुत्राय विद्महे नागराजाधिपतये तन्नो प्रचोदयात् स्वाहा सर्वेभ्यो नमः ओम पुत्राय विद्महे नागराजाधिपतये तन्नो प्रचोदयात् स्वाहा सर्वेभ्यो नमः ओम पुत्राय विद्महे नागराजाधिपतये स्वाहा सर्वेभ्यो नमः पुत्राय विद्महे नागराजाधिपतये तन्नो प्रचोदयात् स्वाहा सर्वेभ्यो नमः ಚೈತನ್ಯ ವೃದ್ಧಿಯಾಗಬೇಕು, ಹಾಗೆ ಭಕ್ತ ಜನತೆಗೆ ಬರತಕ್ಕಂತಹ ಸಂಕಷ್ಟಗಳು ಕೂಡ ಪರಿಹಾರವಾಗಬೇಕು ಅಂತ ಹೇಳಿ ವಿಶೇಷವಾಗಿ ಆಶ್ಲೇಷಾವಳಿ ಮಂಡಲ ಮಧ್ಯದಲ್ಲಿ ನಾಗದೇವತೆಗಳಿಗೆ ಆಶ್ಲೇಷಾವಳಿ ಪೂಜೆಯನ್ನು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ದೇವತೆಗಳಿಗೆಲ್ಲ ಅರ್ಚನೆಯನ್ನು ಸಮರ್ಪಣೆ ಮಾಡಿದಂತಹ ಈ ಕಾಲವನ್ನ ಪ್ರಸನ್ನ ಕಾಲ ಅಂತ ಕರೆದರು. ಅಂದ್ರೆ ದೇವತೆಗಳೆಲ್ಲ ನಾವು ಕೊಟ್ಟಂತಹ ಅರ್ಚನೆಯನ್ನ ಪೂಜೆಯಲ್ಲೆಲ್ಲ ಸ್ವೀಕಾರವನ್ನ ಮಾಡಿಕೊಂಡು ಸಂತೋಷದಲ್ಲಿರ್ತಾರೆ. ಯಾರಾದ್ರೂ ಖುಷಿಯಾಗಿ ನಾವು ಏನಾದ್ರೂ ಕೇಳಿದ್ರೆ ಹೇಗೆ ಕೊಡ್ತಾರೆ, ಹಾಗೆ ಭಗವಂತನನ್ನ ಸಂತೋಷಪಡಿಸಿಕೊಂಡು ಕೈಯೊಡ್ಡಿಯವನನ್ನ ಪ್ರಾರ್ಥನೆ ಮಾಡಿದರೆ ನಮ್ಮ ಜೀವನದಲ್ಲಿ ಬೇಕಾದಂತಹ ಎಲ್ಲ ಇಷ್ಟಾರ್ಥವನ್ನು ಕೂಡ ಆ ನಾಗ ಅನುಗ್ರಹ ಮಾಡುತ್ತಾನಂತೆ. ಪ್ರಧಾನವಾಗಿ ಆಶ್ಲೇಷಾವಳಿ ಮಂಡಲ ಮಧ್ಯದಲ್ಲಿ 56 ಸರ್ಪ ಸಂಕುಲಗಳನ್ನು ಸಕಲ ಸರ್ಪಭೂತನಾದಂತಹ ಸಾಂಬ ಸದಾಶಿವನನ್ನು ಸೇರಿಸಿಕೊಂಡು ಅರ್ಚನೆಯನ್ನ ಮಾಡಿದ್ದೇವೆ. ಜನಮೇಲೆಯನ್ನು ಸರ್ಪಯಾಗದಲ್ಲಿ ಗತಿಸಿದಂತಹ ಅವನ ತಂದೆಯನ್ನ ಒಂದು ನಾಗ ಕಚ್ಚಿ ಕುಂದಿದೆ ಹೇಳುವಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಯಾವ ಸರ್ಪ ಯಾಗವನ್ನ ಮಾಡಿ ಇದ್ದಂತಹ ಎಲ್ಲ ಸರ್ಪಗಳ ಮಾರಣ ಹೋಮವನ್ನ ಮಾಡುತ್ತೇನೆ ಅಂತ ಹೇಳಿ ದೊಡ್ಡ ಸರ್ಪಯಾಗದಲ್ಲಿ ಗತಿಸಿದಂತಹ ಯಾವ ಸರ್ಪ ಸಂಕುಲಗಳು ಆ ಎಲ್ಲ 56 ಸರ್ಪ ಸಂಕುಲಗಳನ್ನು ಕೂಡ ಆ ಮಂಡಲ ಮಧ್ಯದಲ್ಲಿ ಪೂಜೆಯನ್ನ ಮಾಡಿಕೊಂಡು ಅದರ ಹೊರಭಾಗದಲ್ಲಿ 8 ಹೀಗೆ ಇರುವಂತಹ ದೇವಪಾತ್ರ, ವಾಸುಕಿ, ಕಾಲ್ಕೋಟಕ, ಧನಂಜಯ, ಅನಂತ, ತಕ್ಷಕ, ಸುಮುಖ, ಕಳಿಂಗ ಅನ್ನುವಂತಹ ಅಷ್ಟನಾಗಗಳನ್ನು ಅರ್ಪಿಸಿಕೊಂಡು ಆ ನಾಗನಿಗೆ ಆಶ್ಲೇಷಾವಳಿ ಸೇವೆಯನ್ನು ಸಮರ್ಪಿಸಿಕೊಂಡಿದ್ದೇವೆ. ಒಂದು ನಾಗನಿಗೆ ಪೂಜೆಯನ್ನ ಮಾಡಿದ್ರೆ ಅಲ್ಲಿ ಎಲ್ಲ ದೇವತೆಗಳು ಕೂಡ ನಮಗೆ ಅನುಗ್ರಹವನ್ನು ಕೊಡ್ತಾರಂತೆ. ನೀವು ಯಾವ ದೇವರನ್ನ ನೋಡಿ ಅಲ್ಲ ನಾಗ ಇದ್ದಾನೆ, ಗಣಪತಿಯನ್ನು
ನೋಡಿದರೆ ಹೊಟ್ಟೆಯಲ್ಲಿ ನಾಗ ಇದ್ದಾನೆ, ಶಿವನನ್ನು ನೋಡಿದರೆ ಕುತ್ತಿಗೆಯಲ್ಲಿ ನಾಗ ಇದ್ದಾನೆ, ವಿಷ್ಣುವನ್ನು ನೋಡಿದರೆ ನಾಗನ ಮೇಲೆಯೇ ಮಲಗಿರುತ್ತಾನೆ, ಅನಂತಶಯನ ಶೇಷಶಯನ ಅಂತ ಕರೆಯಿದ್ದಾರೆ. ಇದು ದೇವಿಯನ್ನು ನೋಡಿದರೆ ನಾಗ ಯಜ್ಞೋಪವೇದಿನಿ, ಅವಳ ಜನಿವಾರ ನಾಗ ಅಂತೆ, ಕೈಯಲ್ಲಿ ಆಯುಧವಾಗಿ ನಾಗ, ಕಿರೀಟದ ಮೇಲೆ ಶೋಭಿಸ್ತಾ ನಾಗ ಇದ್ದಾನೆ. ಹಾಗೆ ಪ್ರತಿಯೊಂದು ದೇವರೊಂದಿಗೂ ಕೂಡ ನಾಗನಿರುವುದರಿಂದಲಾಗಿ ಆ ನಾಗನಿಗೆ ಅರ್ಚನೆ ಆದ್ರೆ ಆ ಎಲ್ಲ ದೇವತೆಗಳು ಕೂಡ ನಮ್ಮ ಜೀವನದಲ್ಲಿ ಅನುಗ್ರಹವನ್ನು ಕೊಡುತ್ತಾರೆ. ಆದ್ರೆ ಅದೇ ಒಂದು ನಾಗದೋಷ ಬಂದ್ರೆ ಈ ಎಲ್ಲ ದೇವತೆಗಳು ಒಟ್ಟಿಗೆ ಮುನಿಸಿಕೊಂಡ್ರೆ ಎಷ್ಟು ಕಷ್ಟಗಳು ಬರಬಹುದು, ಅಷ್ಟು ಕಷ್ಟವನ್ನು ಒಂದು ನಾಗದೋಷ ಕೊಡುತ್ತದೆ. ಆವಾಗ ಶರಣಾಗತನಾಗಿ ಅವನನ್ನು ಅರ್ಚನೆ ಮಾಡಿದ್ರೆ ಆ ಎಲ್ಲ ದೋಷಗಳನ್ನು ಬಿಟ್ಟು ನಮ್ಮ ಇಷ್ಟಾರ್ಥವನ್ನು ಅವ ಅನುಗ್ರಹ ಮಾಡುತ್ತಾನೆ. ಹಾಗೆ ಜ್ಯೋತಿಷ್ಯದಲ್ಲಿ ಪ್ರಶ್ನ ಮಾರ್ಗದಲ್ಲಿ ಹೇಳ್ತಾರೆ, ಸರ್ಪ ಪ್ರೀತಿ ಅವಶ್ಯಮೇವ ಕರಣೀಯ ಆರೋಗ್ಯ ಪುತ್ರಾಗ್ತದೆ ಅಂತ ಹೇಳಿ. ಶರೀರಕ್ಕೆ ಒಳ್ಳೆ ಆರೋಗ್ಯ ಬರಬೇಕೊಳಾದರೂ ಆ ನಾಗನ ಅನುಗ್ರಹ ಬೇಕಂತೆ. ಹಾಗೆ ಸಂತಾನ ಯೋಗ ಒದಗಿ ಬರಬೇಕೊಳಾದರೂ, ಯೋಗ್ಯ ಕಾಲದಲ್ಲಿ ವಿವಾಹಗಳು ನಡೀಬೇಕೊಳಾದರೂ, ಮಕ್ಕಳಿಗೆ ವಿದ್ಯೆಯಲ್ಲೂ ಒಳ್ಳೆ ಪದವಿ ಬರಬೇಕಾದ್ರೆ, ಈ ಸಕಲ ಕಾರ್ಯಗಳಲ್ಲಿ ಯಶಸ್ಸಾಗಬೇಕಾದ್ರೆ ನಾಗನ ಅನುಗ್ರಹ ಬೇಕು ಅಂತ ಹೇಳಿ. ಹಾಗೆ ಅವರವರ ಸದ್ಬಯಕಗಳನ್ನು ನಾಗದೇವತೆಗಳ ಅನುಗ್ರಹ ಮಾಡಿಕೊಡಬೇಕು. ಇನ್ನೊಂದು ನಾಗನನ್ನ ಅರ್ಚನೆ ಮಾಡಿದರೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸಂಪತ್ತನ್ನು ನಾವು ಅನುಗ್ರಹ ಮಾಡುತ್ತಾನೆ. ಅವನನ್ನು ನಾವು ಏನ್ ಕರೀತೇವೆ? ನಾಗ ಅಂತೇವೆ ಅಲ್ವಾ? ಸಂಪತ್ತನ್ನೆಲ್ಲ ಏನ್ ಹೇಳ್ತೇವೆ? ಆಭರಣಗಳೆಲ್ಲ ಆದ್ರೆ ನಗ ಅಂತೇವೆ, ದುಡ್ಡಾದ್ರೆ ನಗದು ಹೇಳ್ತೇವೆ, ಇಲ್ಲಾದ್ರೆ ನಗನಾಣ್ಯ ಅಂತೇವೆ. ಎಲ್ಲಾದ್ರೂ ಅದೆಲ್ಲ ಸೇರಿಕೊಂಡು ಒಂದು ನಿಧಿಯಾಗಿ ಇದ್ರೆ ಆ ನಿಧಿಯನ್ನು ರಕ್ಷಣೆ ಮಾಡುವುದು ಯಾರು ಕೇಳಿದ್ರೆ ನಾಗನೇ ಆಗುತ್ತಾನೆ. ಆದ್ರಿಂದ ಅವನ ನಾಗ ಅಂತೇವೆ. ಹಾಗೆ ಎಲ್ಲೆಲ್ಲ ಅವನ ಅನುಗ್ರಹಗಳು ಬರ್ತದೋ ಅಲ್ಲೆಲ್ಲ ಬೇಕಾದಷ್ಟು ನಾಣ್ಯವನ್ನ ನಗದನ್ನು ನಾವು ಅನುಗ್ರಹಿಸುವುದರಿಂದಲಾಗಿ ನಾಗನೆನ್ನುತ್ತೇವೆ. ಅಂತಹ ನಾಗನ ಅನುಗ್ರಹದಿಂದಲಾಗಿ ಸಕಲ ಸಂಪತ್ತುಗಳು ನಮ್ಮ ಜೀವನದಲ್ಲಿ ವೃದ್ಧಿಯಾಗುತ್ತಾ ಮನೆಯಲ್ಲಿ ಕನಕ ವಸ್ತು ವಾಹನಾದಿ ಸಕಲ ಅಷ್ಟ ಐಶ್ವರ್ಯಗಳನ್ನು, ಹಾಗೆ ಮಕ್ಕಳಿಗೆಲ್ಲ ವಿದ್ಯೆಯಲ್ಲಿ ಒಳ್ಳೆ ಪದವಿ ಉನ್ನತವಾದಂತಹ ಸ್ಥಾನಮಾನವನ್ನು, ಹಾಗೆ ಮನೆಯಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು, ವ್ಯವಹಾರ ಉದ್ಯೋಗಗಳನ್ನು ನಡೆಸುವವರಿಗೆ ತತ್ತ ಕ್ಷೇತ್ರಗಳಲ್ಲಿ ದಿನದಿಂದ ದಿನಕ್ಕೆ ಉನ್ನತವಾದಂತಹ ಸ್ಥಾನಮಾನವನ್ನು, ಗಜಲಕ್ಷ್ಮಿಯನ್ನು ಆ ನಾಗದೇವತೆಗಳ ಅನುಗ್ರಹ ಮಾಡುತ್ತಾ ವಿವಾಹಾಪೇಕ್ಷೆಗಳಿಗೆಲ್ಲ ಕಲ್ಯಾಣ ಪದವನ್ನು ದೇವರು ಅನುಗ್ರಹಿಸಿಕೊಟ್ಟು, ಹಾಗೆ ಸಂತಾನ ಆಗದೇ ಇರುವವರಿಗೆ ಸಂತಾನ ಯೋಗವನ್ನು, ಹಾಗೆ ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನು ಬಯಸುವವರಿಗೆ ತಪ್ಪದ ಸ್ಥಾನಗಳನ್ನು ನಾಗದೇವತೆಗೆ ಅನುಗ್ರಹ ಮಾಡುತ್ತಾ ಕಲ್ಪೋಕ್ತವಾಗಿ ಆಶ್ಲೇಷಾವಲಿಗೆ ಯಾವೆಲ್ಲ ಫಲಗಳನ್ನು ಹೇಳಿದ್ದಾರೋ ಆ ಎಲ್ಲ ಫಲ ವಿಶೇಷವನ್ನು ಕೂಡ ಸಮಸ್ತ ಭಕ್ತ ಜನತೆಗೆ ಅನುಗ್ರಹಿಸುತ್ತಾ ನಾಗನ ಪ್ರತಿಷ್ಠೆಯಿಂದ ಆ ನಾಗಾಧಿಪತಿಯಾದಂತಹ ಅನಂತನು ಸಂಪ್ರೀತನಾಗಿ ಸರ್ವರಿಗೂ ಯೋಗಕ್ಷೇಮವನ್ನು ಅನುಗ್ರಹ ಮಾಡುತ್ತಾ ಈ ಗ್ರಾಮಕ್ಕೆ ಸುಭಿಕ್ಷೆಯನ್ನು ಅನುಗ್ರಹಿಸುತ್ತಾ ಸರ್ವರ ಮನೆ ಬೆಳಗುವಂತಹ ಯೋಗ ಭಾಗ್ಯವನ್ನು, ಅದರಿಂದಲಾಗಿ ಮನೆ ಬೆಳಗುವಂತಹ ಯೋಗ್ಯತೆಯನ್ನು, ತನ್ಮೂಲಕವಾಗಿ ಗ್ರಾಮೋದ್ಧಾರವನ್ನು ಹೊಂದುವಂತಹ ಯೋಗವನ್ನು ನಾಗದೇವತೆಗಳು ಅನುಗ್ರಹಿಸುತ್ತಾ ಯಾರ್ಯಾರಿಗೆ ಏನೇನು ಸಂಕಲ್ಪಗಳನ್ನು ಇಟ್ಟು ಈ ಪೂಜೆಯನ್ನ ಮಾಡಿದ್ದಾರೋ ಆ ಎಲ್ಲ ಸಂಕಲ್ಪ ವಿಶೇಷಗಳನ್ನು ಕೂಡ ನಾಗದೇವತೆಗಳು ಅನುಗ್ರಹಿಸಿಕೊಟ್ಟು ಕಲ್ಪೋಕ್ತ ಫಲವನ್ನ ಸಮಸ್ತ ಭಕ್ತರಿಗೂ ಅನುಗ್ರಹಿಸಿಕೊಡಬೇಕು ಅಂತ ಹೇಳಿ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಗೋವಿಂದ ಗೋವಿಂದ ಸಮರ್ಪಯಾಮಿ.
ಹಾಗೆ ಆ ರೀತಿಯಾಗಿ ದೈವಜ್ಞರ ಬೆರೆಸಿಕೊಂಡು ಪಷ್ಟ ಚಿಂತನಾದಿಗಳನ್ನು ನಡೆಸಿ ಆ ದೇವರಿಗೆ ಪುನಃ ಪ್ರತಿಷ್ಠಾಪನಾದಿ ಕಾರ್ಯಗಳನ್ನು ಯಾವ ಯಾವ ರೀತಿಯಾಗಿ ನಡೆಯಬೇಕು ಅವರ ನಿರ್ದೇಶಾನುಸಾರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ಜಾಗದಲ್ಲಿದ್ದಂತಹ ದೋಷಗಳನ್ನೆಲ್ಲ ಮೊನ್ನೆ ಪರಿಹರಿಸಿಕೊಂಡು ಪ್ರೇತಕಶ್ಮಲಗಳು ಅಥವಾ ಬ್ರಹ್ಮರಾಕ್ಷಸಾದಿ ಬಾಧೆಗಳೇನು ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಿನ್ನೆಯ ದಿವಸ ಈ ಪ್ರತಿಷ್ಠಾಪನಾಂಗವಾದಂತಹ ಕಾರ್ಯಗಳನ್ನೆಲ್ಲ ನಡೆಸಿ ಸಪ್ತಶುದ್ಧಿ ಪುಣ್ಯಾಹವಾಚನೆ, ಹಾಗೆ ರಾಕ್ಷೋಗ್ನೋಮ, ವಾಸ್ತುಹೋಮ, ವಾಸ್ತುಪೂಜಾ, ವಾಸ್ತುಬಲಿ, ಹಾಗೆ ಅಧಿವಾಸಾಂಗವಾದಂತಹ ಹವನಗಳನ್ನೆಲ್ಲ ನಡೆಸಿಕೊಂಡು ನಾಗಬಿಂಬ ಮೊದಲು ಒಂದು ಹೆಡೆಯ ನಾಗ ಇತ್ತು, ಅದಕ್ಕೆ ಉಭಯವಾಗಿರುವಂತಹ ನಾಗಬಿಂಬವನ್ನು ಎರಡು ಸೇರಿಕೊಂಡಿರುವಂತಹ ಜೋಡಿರುವಂತಹ ನಾಗಬಿಂಬವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ದೈವಜ್ಞರ ನಿರ್ದೇಶಾನುಸಾರವಾಗಿ ಅದಕ್ಕೂ ಶುದ್ಧಿ ಕಾರ್ಯಗಳನ್ನೆಲ್ಲ ಮಾಡಿಕೊಂಡು ಅಧಿವಾಸಾಂಗಗಳನ್ನೆಲ್ಲ ನಡೆಸಿಕೊಂಡಿದ್ದೇವೆ. ಹಾಗೆ ನೂತನವಾಗಿ ರಕ್ತೇಶ್ವರಿ ಕಟ್ಟೆಯನ್ನು ಕಟ್ಟಿಕೊಂಡು ಅಲ್ಲಿ ರಕ್ತೇಶ್ವರಿಯ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತಹ ಅವರ ವಾಕ್ಯದಂತೆ ಅದನ್ನೂ ಕೂಡ ನಡೆಸಿಕೊಂಡಿದ್ದೇವೆ. ಹಾಗೆ ಪ್ರಧಾನ ದೇವರಾದಂತಹ ಸತ್ಯನಾರಾಯಣ ದೇವರನ್ನು ಮೊದಲು ಛಾಯಾಚಿತ್ರದಲ್ಲಿದ್ದಂತಹ ದೇವಚೈತನ್ಯವನ್ನು ಕಲಶ ಮಧ್ಯಕ್ಕೆ ನಿನ್ನೆ ಬ್ರಹ್ಮೋದ್ವಾಸನೆಯನ್ನು ಮಾಡಿಕೊಂಡು ಇವತ್ತಿನ ಶುಭ ಮುಹೂರ್ತದಲ್ಲಿ ರಜತ ಉಪಬಿಂಬದಲ್ಲಿ ಆ ದೇವರ ಪ್ರತಿಷ್ಠಾಪನಾದಿ ಕಾರ್ಯಗಳನ್ನು ನಾವು ನಡೆಸಿಕೊಂಡಿದ್ದೇವೆ. ಅದನ್ನು ಮಾಡಿಕೊಂಡು ಆ ಮೂರು ಶಕ್ತಿಗಳು ವೃದ್ಧಿಯಾಗಬೇಕು. ಈಗ ದೇವರ ಎದುರು ಬಂದು ಯಾರಾದರೂ ನಿಂತು ಪ್ರಾರ್ಥನೆ ಮಾಡಿದರೆ ಅವರಿಗೆ ಆ ಇಷ್ಟಾರ್ಥ ಒದಗಿ ಬರಬೇಕು ಅನ್ನೋದು ಅಲ್ಲಿ ಚೈತನ್ಯ ಇರಬೇಕು. ಅದಕ್ಕೆ ನಾವು ಚೈತನ್ಯ ಕೊಡಬೇಕು ದೇವರಿಗೆ. ದೇವರಿಗೆ ನಾವು ಚೈತನ್ಯ ಕೊಡಲಿಕ್ಕೆ ಉಂಟ ಇಲ್ಲ. ಎಲ್ಲಿ ಅಂತ ಹೇಳಿದ್ರೆ ಪ್ರಕೃತಿ ರೂಪದಲ್ಲಿ ಭಗವಂತ ಇದ್ದಾವಾಗ ಆ ದೇವರಿಗೆ ಯಾರೂ ಚೈತನ್ಯ ಕೊಡುವುದು ಬೇಗ. ಈಗ ನೀರು ಒಂದು ನದಿಯಾಗಿ ಹರಿತಾ ಇದ್ದರೆ ಅದಕ್ಕೆ ಯಾರಾದರೂ ಶುದ್ಧಿ ಮಾಡಬೇಕು, ಅದರಷ್ಟಕ್ಕೆ ಶುದ್ಧಿ ಆಗುತ್ತದೆ ಅಲ್ವಾ? ಅದಕ್ಕೆ ಎಷ್ಟು ಶಕ್ತಿ ಉಂಟು ಕೇಳಿದ್ರೆ ಅದರ ರಭಸಕ್ಕೆ ಯಾರೂ ನಿಲ್ಲಕ್ಕಿಲ್ಲ ಅಲ್ವಾ? ಅದರ ಮುಂದೆ ಯಾರು ಬಂದರೂ ಉಳಿಯಲಿಕ್ಕಿಲ್ಲ. ಆದರೆ ಅದೇ ನೀರನ್ನು ಒಂದು ಪಾತ್ರೆಯಲ್ಲಿ ನೀವು ತೆಗೆದುಕೊಂಡು ಬಂದರೆ ಆವಾಗ ಅದಕ್ಕೆ ಎಷ್ಟು ಶಕ್ತಿ ಉಂಟು? ಆ ಪಾತ್ರೆ ಒಳಗೆ ಇರುವ ನೀರಿಗೆ ಎಷ್ಟು ಶಕ್ತಿ ಉಂಟು ಅಷ್ಟೇ ಇರ್ತದೆ ಅಲ್ವಾ? ಹಾಗೆ ಭಗವಂತ ನಿರಾಕಾರನಾಗಿ ನಿರ್ಗುಣನಾಗಿ ಇದ್ದಾವಾಗ ಅವನಿಗೆ ಅಗಾಧವಾದ ಶಕ್ತಿ ಉಂಟು. ಆದರೆ ಒಂದು ಬಿಂಬದಲ್ಲಿ ಸಾಕಾರ ಮೂರ್ತಿಯಾಗಿ ಒಂದು ಆಕಾರವನ್ನು ಕೊಟ್ಟು ನಾವು ಪ್ರತಿಷ್ಠೆ ಮಾಡಿದವಾಗ ಪ್ರತಿಷ್ಠಾ ಕಾಲದಲ್ಲಿ ಅದಕ್ಕೆ ಎಷ್ಟು ಶಕ್ತಿ ಕೊಡುತ್ತೇವೆಯೋ ಅಷ್ಟೇ ಶಕ್ತಿ ಇರ್ತದೆ. ನೀರು ಪಾತ್ರೆಯಲ್ಲಿ ಇದ್ದರೆ ಆ ಇದ್ದ ನೀರಿಗೆ ಮಾತ್ರ ಅಲ್ವಾ ಏನಾದರೂ ಮಾಡಲಿಕ್ಕಾಗೋದು. ಹಾಗೆ ಆ ಎಷ್ಟು ಶಕ್ತಿಯನ್ನು ಅಲ್ಲಿ ನಾವು ಕೊಡುತ್ತೇವೆಯೋ ಅದಕ್ಕೆ ಅನುಗುಣವಾಗಿ ಅದರಿಂದ ಫಲ ಬರುತ್ತದೆ ಅಂತ ಹೇಳಿ ಅದಕ್ಕಾಗಿ ಎಷ್ಟು ಕಲಶಾಭಿಷೇಕಾದಿಗಳನ್ನು ಅಲ್ಲಿ ಮಾಡಿಕೊಡುತ್ತೇವೆಯೋ, ಎಷ್ಟು ಹವನಾದಿಗಳನ್ನು ನಡೆಸಿಕೊಡುತ್ತೇವೆಯೋ ಅಷ್ಟು ಹೆಚ್ಚು ಅದರ ಶಕ್ತಿ ವೃದ್ಧಿಯಾಗುತ್ತದೆ. ಅದಕ್ಕೆ ಬೇಕಾಗಿ ಚೈತನ್ಯ ಕಲಶಾಭಿಷೇಕವನ್ನು, ಬ್ರಹ್ಮ ಕಲಶಾಭಿಷೇಕವನ್ನು ನಾವು 25 ಕಲಶವನ್ನು ಪ್ರಧಾನ ದೇವರಿಗೂ ಹಾಗೆ 9 ನವಕಲಶಗಳನ್ನು ಬಾಕಿ ಉಳಿದಂತಹ ಪರಿವಾರ ದೇವತೆಗಳಿಗೂ ನಾವು ಅರ್ಪಿಸಿಕೊಂಡಿದ್ದೇವೆ. ಅಭಿಷೇಕ ಮೂಲಕವಾಗಿ ಕಲೆಗಳಿಂದ ಕೂಡಿರುವಂಥದ್ದು, ಚೈತನ್ಯದಿಂದ ಕೂಡಿರುವಂಥದ್ದು ಯಾವುದು ಉಂಟೋ ಅದನ್ನು ಕಲಶ ಅಂತ ಕರೆದು ಅದರ ಮಧ್ಯಕ್ಕೆ ಅದೆಲ್ಲ ಬಂದು ಸೇರಿಕೊಳ್ಳುತ್ತದೆ. ಒಂದು ಶಕ್ತಿ ಬಂದು ಸೇರಿಕೊಳ್ಳುವುದಕ್ಕೆ ಇರುವುದಾಗುತ್ತದೆ ಕಲಶ. ಅದನ್ನು ಕೊಯ್ಯುವಾಗ ಅದರೊಟ್ಟಿಗೆ ಅದು ಹೋಗಿ ಆ ಬಿಂಬೋಪಾದಿಯಾಗಿ ಸೇರಿಕೊಳ್ಳುತ್ತದೆ ಅಂತ ಹೇಳಿ ಹಾಗೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅಲ್ಲಿ ಒಂದು ದೇವರನ್ನು ಪ್ರತಿಷ್ಠೆ ಮಾಡಿದಲ್ಲಿ ಕೆಲಸ ಮುಗಿಯುವುದಿಲ್ಲ, ಶುರುವಾಗುವುದಲ್ಲಿ ಅಲ್ವಾ? ಯಾವುದೇ ಒಂದು ದೇವರನ್ನು ಪ್ರತಿಷ್ಠೆ ಮಾಡಿದರಿಂದ ಒಂದು ಹುಟ್ಟಿದಲ್ಲಿಂದ ಹೇಗೆ ಶುರು ಆಗುತ್ತದೋ ಹಾಗೆ ಪ್ರತಿಷ್ಠಾ ದಿವಸದಿಂದ ಅದು ಬೆಳೀಬೇಕು. ಹಾಗಾದರೆ ಎಷ್ಟು ಬೆಳೆಸ್ತೇವೆ ಹೇಳೋದು ನಮ್ಮ ಕೈಯಲ್ಲಿ ಉಂಟು. ನಾವು ಬಂದು ಹೇಗೆ ಅಲ್ಲಿ ನಿಯಮದಲ್ಲಿ ಇರುತ್ತೇವೆ, ನಾವು ಹೇಗೆ ಅಲ್ಲಿ ಆರಾಧನೆಗಳನ್ನು ಮಾಡಿಕೊಡುತ್ತೇವೆ ಅನ್ನುವುದರ ಮೇಲೆ ಅದು ಬೆಳೆಯುತ್ತದೆ ಅಂತ ಹೇಳಿ ಹಾಗೆ ಆ ದೇವರ ಕ್ಷೇತ್ರ ವೃದ್ಧಿಯಾಗಬೇಕು. ದೇವಸ್ಥಾನವು ಒಂದು ಮಂದಿರವು ಬೆಳಗಬೇಕು ಆದರೆ ಅಲ್ಲಿ 5 ಕೆಲಸಗಳು ನಡೀಬೇಕಂತ. ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ ಹೇಳಿ ತಂತ್ರಶಾಸ್ತ್ರ ಹೇಳುತ್ತದೆ. ಆಚಾರ್ಯ ತಪಸ್ಸ ಯಾರದನ್ನು ಪ್ರತಿಷ್ಠೆ ಮಾಡುತ್ತಾರೋ ಆ ಪ್ರತಿಷ್ಠಾಪನಾಚಾರ್ಯರ ತಪಸ್ಸಿರಬೇಕಲ್ಲಿ. ಯಾಕೆ ಅವರು ಎಷ್ಟು ಶಕ್ತಿ ಕೊಡುತ್ತಾರೋ ಶಕ್ತಿಯಲ್ಲಿ ಇರುತ್ತದೆ ಅನ್ನುವಂಥದ್ದರಿಂದಾಗಿ ಪ್ರತಿಷ್ಠಾಪನಾಚಾರ್ಯರ ತಪಸ್ಸು ಒಂದು ಆಚಾರ್ಯ ತಪಸ್ಸ. ಆಮ್ನಾಯ ಜಪೇನ ಇನ್ನೊಂದು ವೇದ ಮಂತ್ರಗಳು ಜಪ ಆಗಬೇಕಲ್ಲಿ. ಎಷ್ಟು ಹೆಚ್ಚಿಗೆ ವೇದ ಮಂತ್ರಗಳು ಜಪ ಆಗುತ್ತದೋ, ಮುಂದಕ್ಕೆ ಎಷ್ಟು ವೈದಿಕ ಕಾರ್ಯಕ್ರಮಗಳಿಲ್ಲ ಆಗುತ್ತದೋ, ದೈವಿಕವಾದ ಕಾರ್ಯಗಳು ನಡೆಯುತ್ತದೋ ಅಷ್ಟು ಹೆಚ್ಚು ಅದರ ಶಕ್ತಿ ವೃದ್ಧಿಯಾಗುತ್ತದೆ. ಆಚಾರ್ಯ ತಪಸ್ಸ ಆಮ್ನಾಯ ಜಪೇನ ಅಷ್ಟಿದ್ರೆ ಸಾಲದು. ನಿಯಮೇನ ನಿಯಮ ಇರಬೇಕು. ನಾವು ಹೀಗೆಯೇ ಆರಾಧನೆ ಮಾಡಿಕೊಂಡು ಬರುತ್ತೇವೆ. ಹಾಗೆ ದೇವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಇದು ಕಟ್ಟುಪಾಡುಗಳ ನಿರ್ಣಯ ಮಾಡುವುದು. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಆ ಸತ್ಯನಾರಾಯಣ ದೇವರಿಗೆ ನಾವು ಆರಾಧನೆ ಮಾಡುವುದು. ಹಾಗೆ ಅಲ್ಲಿರುವಂತಹ ರಕ್ತೇಶ್ವರಿ ನಾಗದೇವತೆಗಳಿಗೆ ಪಂಚಮಿಗೆ ತಲಗದೇವರಿಗೆ ತಮ್ಮೆಲ್ಲ ಸೇವೆ, ರಕ್ತೇಶ್ವರಿಗೆ ಸೇವೆ ಯಾರದಾದರೂ ಇದ್ದರೆ ತಮ್ಮೆಲ್ಲ ಸೇವೆ. ಹಾಗೆ ದೀಪ ಇಟ್ಟು ಸಾನ್ನಿಧ್ಯವನ್ನು ನಾವು ಸ್ಮರಿಸಿಕೊಳ್ಳುವಂಥದ್ದು. ಹಾಗೆ
ತ್ರಿಮಧುರ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿದೆ. ಅದರೊಟ್ಟಿಗೆ ಗಣಪತಿ ಮತ್ತು ನಾವು ಶಿವದೇವರನ್ನು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಅವರನ್ನು ಕೂಡ ಅದೇ ರೀತಿಯಾಗಿ ಪೂರ್ವಾಚಾರ ಮೊದಲು ಹೇಗೆ ಆರಾಧನೆ ಮಾಡುತ್ತಾ ಇದ್ದೇವೆಯೋ ಹಾಗೆ ಆರಾಧನೆ ಮಾಡೋದು. ಹಾಗೆ ಇನ್ನು ಪ್ರತಿಷ್ಠಾ ದಿವಸದ ಆರಾಧನೆಯನ್ನು ವಾರ್ಷಿಕೋತ್ಸವವನ್ನು ನಾವು ಏಪ್ರಿಲ್ ತಿಂಗಳಲ್ಲಿ ಬರುವಂತಹ 2ನೇ ಆದಿತ್ಯವಾರದಂದು ನಾವು ಆರಾಧಿಸಿಕೊಂಡು ಬರುವುದು ಅಂತ ಹೇಳಿ ನಿಶ್ಚಯಕ್ಕೆ ಬಂದಿದ್ದೇವೆ. ಹಾಗೆ ಅಲ್ಲಿ ಮಾಡುವಲ್ಲಿ ಆ ದೇವರು ನಮಗೆ ಅನುಗ್ರಹ ಪ್ರಸಾದವನ್ನು ಅನುಗ್ರಹಿಸಿಕೊಟ್ಟು ಅದರಿಂದಲಾಗಿ ಆ ದೇವತಾ ಸಾನ್ನಿಧ್ಯ ವೃದ್ಧಿಯಾಗಬೇಕು. ಇದು ದೇವರಿಗೆ ನಾವು ಇಟ್ಟುಕೊಂಡ ಒಂದು ನಿಯಮ. ಅದು ಮಾತ್ರ ಇದ್ರೆ ಸಾಧ್ಯ. ಇನ್ನು ನಮಗೂ ಒಂದಷ್ಟು ನಿಯಮಗಳಿರಬೇಕು. ನಾವು ದೇವಸ್ಥಾನಕ್ಕೆ ಬರುವಾಗ, ಮಂದಿರಕ್ಕೆ ಬರುವಾಗ ಯಾವ ರೀತಿ ಶುದ್ಧಾಚಾರವನ್ನು ಇಡುತ್ತೇವೆಯೋ ಅಷ್ಟು ನಮಗೆ ಒಳ್ಳೆಯದು, ಕ್ಷೇತ್ರಕ್ಕೂ ಒಳ್ಳೆಯದು. ಈಗ ನಾವು ಆ ಶಬ್ದದಲ್ಲಿ ಬಂದರೆ ಯಾರು ನಮಿಗೂ ಹಾಳು, ಕ್ಷೇತ್ರದಲ್ಲಿರುವ ಸಾನ್ನಿಧ್ಯಕ್ಕೂ ಅದರಿಂದ ತೊಂದರೆ. ನಮಗೆ ಮಾತ್ರ ಅಲ್ಲ. ಹೇಗೆ ಅಲ್ಲಿ ಗರ್ಭ ನಾವು ಅಲ್ಲಿ ಒಳಗಿನಿಂದ ಬಾಗಿಲು ದಾಟಿ ಹೊರಾಂಗಣದಿಂದ ಒಳಗೆ ಬರುವಾಗಲೇ ದೇವರ ಒಂದು ಶರೀರವನ್ನು ಪ್ರವೇಶ ಆಗಬೇಕು. ಆವಾಗ ಆಶಂಕದಲ್ಲಿ ಇದ್ದಾವಾಗಲೋ ಅಥವಾ ಏನಾದರೂ ಶುದ್ಧಾಚಾರಗಳಿಲ್ಲದೇ ಇರುವಾಗ ಇದ್ದಾವಾಗಲೋ ಬಂದರೆ ಅದು ಅಲ್ಲಿಗೆ ತಾಗುತ್ತದೆ. ಅಲ್ಲಿಂದ ಪೆಟ್ಟು ನಮಗೆ ಬೀಳುತ್ತದೆ. ಆದರೆ ಅಲ್ಲಿಯೂ ತೊಂದರೆಗಳು ಉಂಟಾಗುತ್ತದೆ, ಸಾನ್ನಿಧ್ಯದಲ್ಲಿ ತೊಂದರೆಗಳು ಉಂಟಾಗುತ್ತದೆ. ಅದಕ್ಕಾಗಿ ಬರುವವರೆಲ್ಲ ಆದಷ್ಟು ಶುದ್ಧಾಚಾರವನ್ನು ಇಟ್ಟುಕೊಂಡು ಭಗವಂತನೇ ನೇತ ಬರಬೇಕಂತ. ಇನ್ನೊಂದು ಸಾನ್ನಿಧ್ಯ ವೃದ್ಧಿಯಾಗುವುದು ಹೇಗೆ? ಆತ್ಮ ಪರಮಾತ್ಮ ಎರಡು. ಈ ಆತ್ಮಗಳು ಎಷ್ಟು ಅಲ್ಲಿ ಬಂದು ಕೈ ಮುಗಿಯುತ್ತಾವೋ, ಎಷ್ಟು ಜನ ಹೆಚ್ಚಿಗೆ ಬಂದು ಕೈ ಮುಗಿಯುತ್ತವೋ ಅಷ್ಟು ಹೆಚ್ಚಿಗೆ ಸಾನ್ನಿಧ್ಯ ಆತ್ಮ ಪರಮಾತ್ಮ ಒಂದು ಸಂಬಂಧ ಬರಬೇಕಂತ ಹೇಳ್ತೇವೆ. ಹಾಗೆ ಅಲ್ಲಿಂದ ಕ್ಷೇತ್ರ ವೃದ್ಧಿಯಾಗುತ್ತದೆ. ಇದು ನಿಯಮೇನೇತ. ಇನ್ನು ಉತ್ಸವ, ನಾವು ಹೇಗೆ ಉತ್ಸವಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ ಹಾಗೆ ತಪ್ಪದೆ ಅದರಲ್ಲಿ ಕುಂದುಕೊರತೆಗಳು ಬಾರದೆ ಆರಾಧನೆಯನ್ನು ಮಾಡಿಕೊಂಡು ಬರಬೇಕು. ಪ್ರತಿಷ್ಠಾ ವಾರ್ಷಿಕೋತ್ಸವ ಮೊದಲಿನಂತೆ ಏಕಾಹವದಲ್ಲಿ ವಾರ್ಷಿಕವಾಗಿ ಮಾಡುತ್ತಾ ಆರಾಧನೆ ಮಾಡಿಕೊಂಡು ಬರುವುದು, ಸಹಸ್ರನಾಮ ಅರ್ಚನಾದಿಗಳನ್ನು ನಾಳೆ ನಡೆಯಲಿಕ್ಕೆ ಈ ರೀತಿ ಉತ್ಸವಗಳನ್ನು ಇಲ್ಲಿ ನಡೆಸಿಕೊಂಡು ಬರುವುದು. ಹಾಗೆ ಅನ್ನದಾನ, ಇದರೊಟ್ಟಿಗೆ ಅನ್ನದಾನವೂ ಆಗಬೇಕು. ಒಂದು ಕ್ಷೇತ್ರದಲ್ಲಿ ಎಷ್ಟು ಅನ್ನದಾನ ಆಗುತ್ತದೋ ಅಷ್ಟು ಹೆಚ್ಚು ಕ್ಷೇತ್ರ ವೃದ್ಧಿ ಆಗುತ್ತದೆ. ಅನ್ನದಾನ ಕ್ಷೇತ್ರ ವೃದ್ಧಿಸ್ತು ಪಂಚದಾನ, ಇದು 5 ಸೇರಿದರೆ ಆ ಕ್ಷೇತ್ರ ವೃದ್ಧಿ ಆಗುತ್ತದೆ. ಹಾಗೆ ಮುಂದಕ್ಕೆ ಎಲ್ಲಿಯಾದರೂ ಭಕ್ತೇಶ್ವರಿ ಪೂರ್ವ ಕೊಡುವ ಸಂಕಲ್ಪ ಯಾರಿಗಾದರೂ ಭಕ್ತರಿಗೆ ಬಂದು ಮಾಡಬೇಕು ಕಂಡು ಆ ಸಮಯಕ್ಕೆ ಅದನ್ನು ಮಾಡಿಕೊಳ್ಳುವುದು. ಇಲ್ಲದೇ ಇದ್ದರೆ ತಮ್ಮಿನ ಸೇವಾದಿಗಳನ್ನು ಪ್ರತಿಷ್ಠಾ ದಿವಸದಲ್ಲಿ ಹಾಗೆ ಪಂಚಮಿಗೆ ದೀಪ ಇಟ್ಟು ಹರಿಗೆ ಬಂದರೆ ಅದನ್ನು ಸಮರ್ಪಣೆ ಮಾಡ್ತಾ ಬಂದಲ್ಲಿಗೆ ಆ ದೇವರು ಸಂಪೂರ್ಣ ತೃಪ್ತನಾಗಿ ನಮಗೆಲ್ಲರಿಗೆ ಅನುಗ್ರಹ ಮಾಡಬೇಕು. ನಿನ್ನೆಯಿಂದ ಇವತ್ತಿನವರೆಗೆ ನಡೆದಂಥ ಈ ಪ್ರತಿಷ್ಠಾ ಕಾರ್ಯ, ನಾಳೆಗೆ ನಡೆಯುವಂತಹ ಏಕಾಭಜನ ಕಾರ್ಯ, ಇದಕ್ಕೆ ಯಾರೆಲ್ಲ ತನುಮನ ಧನಗಳಿಂದ ಸೇರಿಕೊಂಡಿದ್ದಾರೋ, ಕಾಯೇನ ವಾಚ ತ್ರಿಕರಣ ಪೂರ್ವಕವಾಗಿ ಸಹಕರಿಸಿದ್ದಾರೋ, ಕರ್ತೃಣಾಂ ಕಾರಯಿತೃಣಾಂ ಪ್ರೋತ್ಸಾಹಕ ನಮ್ಮನ್ನಂತೆ ಯಾರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಪ್ರತಿಷ್ಠಾಪನೆಯ ಪುಣ್ಯ ಫಲ ಒದಗಿ ಬರಬೇಕು. ನಾವು ಒಳಗೆ ಪ್ರತಿಷ್ಠೆ ಮಾಡಿದವರಿಗೆ ಒಂದು ಪ್ರತಿಷ್ಠೆಯಿಂದ ಎಷ್ಟು ಫಲ ಉಂಟೋ ಅಷ್ಟೇ ಫಲ ತುಟ್ಟ ತುದಿಯಲ್ಲಿ ಯಾರು ಗುಡಿಸ್ತಾರೋ ಅವನಿಗೂ ಕೂಡ ಒದಗಿ ಬರುತ್ತದೆ. ಆದರೆ ಅವರವರು ಮಾಡುವ ಕೆಲಸದಲ್ಲಿ ಭಗವಂತನನ್ನು ಕಾಣಬೇಕು. ಹಾಗೆ ಅಂತಹ ಭಗವಂತನ ಅನುಗ್ರಹ ಪ್ರಸಾದ ಬಂದು ಸೇರಿದ ಎಲ್ಲ ಭಕ್ತ ಜನತೆಗೆ ಒದಗಿ ಬರುತ್ತಾ ಭಾಗ್ಯ ಧನ ಕನಕ ವಸ್ತು ವಾಹನಾದಿ ಸಕಲ ಐಶ್ವರ್ಯಗಳನ್ನು ಆ ದೇವತಾ ಶಕ್ತಿಗಳ ಅನುಗ್ರಹ ಮಾಡುತ್ತಾ ಹಾಗೆ ಆವಾಗ ನಮಗೆ ಪ್ರತಿಷ್ಠೆ ಮಾಡಬೇಕು ಅಂದರೆ ಯೋಗ ಬರುವುದಿಲ್ಲ. 12 ವರ್ಷಕ್ಕೊಮ್ಮೆ ಬರುವುದು ಆ ಯೋಗ. ಆವಾಗ ಯಾರೆಲ್ಲ ಸೇರಿಕೊಂಡಿದ್ದಾರೋ ಅವರಿಗೆ ಮಾತ್ರ ಯೋಗ ಇರುತ್ತದೆ. ಹಾಗೆ ಬಂದು ಸೇರಿದಂತಹ ಎಲ್ಲ ಭಕ್ತ ಜನರಿಗೂ ಕೂಡ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ಕೆ ಯಾವ ಮಹತ್ತಾದ ಅಶ್ವಮೇಧಾದಿ ಯಾಗಗಳ ಪುಣ್ಯ ಫಲವನ್ನು ವಿಶೇಷವನ್ನು ಹೇಳಿದ್ದಾರೋ, ಸಪ್ತ ಸಾಗರಗಳ ಸ್ನಾನದ ಯಾವ ಪುಣ್ಯ ವಿಶೇಷವನ್ನು ಹೇಳಿದ್ದಾರೋ ಅದೆಲ್ಲ ಫಲ ವಿಶೇಷಗಳು ಕೂಡ ಸಮಸ್ತ ಭಕ್ತ ಕುಲ ಕೋಟಿಗೆ ಒದಗಿ ಬರುತ್ತಾ ಗ್ರಾಮಕ್ಕೆ ಸುಭಿಕ್ಷೆ, ಆಯುರಾರೋಗ್ಯ, ಐಶ್ವರ್ಯ ಸಕಲ ಇಷ್ಟಾರ್ಥವನ್ನು ಗ್ರಾಮದ ಎಲ್ಲ ಬಾಂಧವರು ಕೂಡ ಹಿಂದೂ ಬಾಂಧವರು ಐಕ್ಯತೆಯಲ್ಲಿ ಮುಂದಕ್ಕೆ ಒಗ್ಗಟ್ಟಿನಿಂದ ಜೀವನವನ್ನು ಮಾಡುವಂತಹ ಯೋಗಭಾಗ್ಯವನ್ನು, ಧನ ಕನಕ ವಸ್ತು ವಾಹನಾದಿಗಳನ್ನು ಸಕಲ ಇಷ್ಟಾರ್ಥವನ್ನು ಅನುಗ್ರಹ ಮಾಡಿದಾಗ ಈ ಗ್ರಾಮಕ್ಕೆ ಯಾವುದೇ ಮಾರಕವಾದಂತಹ ರೋಗ ರುಜಿನಾದಿಗಳು ಬಾರದ ಹಾಗೆ ಆ ದೇವರು ರಕ್ಷೆ ಮಾಡಿಕೊಟ್ಟು ಸರ್ವರಿಗೂ ಅವರವರ ಮನದಿಚ್ಛೆಯನ್ನು ಭಗವಂತ ಅನುಗ್ರಹಿಸಿ ಅನುಗ್ರಹ ಪ್ರಸಾದವನ್ನು ಲೋಕಕ್ಕೆ ಅನುಗ್ರಹ ಮಾಡಬೇಕು. ಸರ್ವರೂ ಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಸ್ವಾಮಿ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
Thank you.